ರಾಜ್ಯ ಸರ್ಕಾರದ ಪ್ರಸ್ತಾಪದ ಹೊರತಾಗಿಯೂ ಸತತವಾಗಿ ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ಸುಂಕ ಸಂಗ್ರಹದ ಗುತ್ತಿಗೆಯನ್ನ ನವೀಕರಿಸ್ತಾ ಇರುವ ಹೆದ್ದಾರಿ ಪ್ರಾಧಿಕಾರದ ನಿಲುವನ್ನು ವಿರೋಧಿಸಿ ಅಕ್ಟೋಬರ್ 30ರ ಒಳಗೆ ಈ ಟೋಲ್ ಗೇಟ್ ಮುಚ್ಚಲು ಒತ್ತಾಯಿಸಿ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ 9ನೇ ದಿನಕ್ಕೆ ಕಾಲಿಟ್ಟಿದೆ. ಸುರತ್ಕಲ್ನ ಅಕ್ರಮ ಟೋಲ್ಗೇಟ್ ಸುಂಕ ಸಂಗ್ರಹದ ಗುತ್ತಿಗೆ ನವೀಕರಿಸುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ನಿಲುವು ವಿರೋಧಿಸಿ ನಡೆಯುತ್ತಿರುವ ಹೋರಾಟ ಇಂದಿಗೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಾರದೇ ಇರುವುದಕ್ಕೆ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಮಾಜಿ ಸಚಿವ ಅಮರನಾಥ್ ಶೆಟ್ಟಿಯವರು ಮಾತನಾಡಿ, ಜನಪ್ರತಿನಿಧಿಗಳು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿಲ್ಲ. ವೇದಿಕೆಗಳಲ್ಲಿ ಸಾಕಷ್ಟು ಭಾಷಣ ಮಾಡುತ್ತಾರೆ, ಆದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕೂಳೂರು ಸೇತುವೆ ಬೀಳುವ ಸ್ಥಿತಿಯಲ್ಲಿದೆ. ಸಂಸದರು ಇಲ್ಲಿಗೆ ಬಂದು ಇಲ್ಲಿನ ಸಮಸ್ಯೆಯನ್ನ ಆಲಿಸಿದ್ರೆ ಅವರು ಸಂಸದರಾಗಿರುವುದಕ್ಕೆ ಸಾರ್ಥಕ ಎಂದು ಹೇಳಿದ್ರು. ಬೇದಮಾತ ವಿಷಯದಲ್ಲಿ ನಗಲು ಬೋಡನಾದ ಪಾತಿರುವರು ನೆತ್ತ ವಿಷಯದ ಪಾತಿರುವರು ಕೂಡೂರು ಸಂಕ ಪೂರ್ಣ ಪರಿಸ್ಥಿತಿ ಉಂಡು ಅಂಡ್ ಐತ ಬಗ್ಗೆಲ್ಲ ಮಗಲು ಒಯ್ಯಂಡ ಒರಿಯಂಡ ಪಾತಿರುವರ ಮಗಲ್ದಾಲ ಬೇತ ಕೊಡ್ತು ಹೋದು ಬೇತ ಭಾಷಣ ಮಲ್ಪೇರು ಬಡನಾದ ಭಾಷಣ ಮಲ್ಪೇರು ಪೇಪರ್ ದಕ್ಕಿಲ್ಲ ಅಕ್ಲೆ ಬಡನಾದ ಸಹಕಾರಲ ಕೊಡ್ಪೇರು ಅಂಡ ಇನಿ ಈ ನಮ್ಮನೆ ಧರಣಿ ಆದು ಒಯ್ಕೋಸ್ಕರ ಮಲ್ಪೇರು ತನ್ನ ಉದ್ದೇಶನು ಸರಿಯಾದ ತೆರೆದು ಪೇಪರ್ ದಕ್ಕಲ ಜನಗಳಿಗೆ ತೆರಪಲು ನನ್ನ ಕೆಲಸನು ಅಕ್ಕಲು ಮಲ್ತೇರಿಂದ ಅಂಡ ಮುಂದಕ್ಕೆ ಖಂಡಿತ ಸ್ಪಂದನೆ ಮಾಡಬೇಕು ಸಾಧ್ಯತೆ ಉಂಟು. ಅನಂತರ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಸುರತ್ಕಲ್ ಟೋಲ್ಗೇಟ್ ಮುಚ್ಚುವಂತೆ ಆಗ್ರಹಿಸಿ ಇವತ್ತಿಗೆ ಅಹೋರಾತ್ರಿ ಧರಣಿ 9ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯ ವಿವಿಧ ಸಂಘಟನೆಗಳು ಸಾಥ್ ನೀಡಿವೆ. ಇಡೀ ರಾಜ್ಯದಲ್ಲಿ ಟೋಲ್ಗೇಟ್ ಅನ್ನು ಸಂಪೂರ್ಣ ನಿಷೇಧಿಸಬೇಕು ಎಂದು ಆಗ್ರಹಿಸಿದ್ರು. ಮುಂದಕ್ಕೆ ನಾನು ಹೇಳುವುದಾದ್ರೆ ನಮಗಂತೂ ತುಂಬ ಕಷ್ಟ ಆಗ್ತಾ ಇದೆ. ಇದರಿಂದ ಇಡೀ ರಾಜ್ಯದಲ್ಲಿ ಈ ಟೋಲ್ ಗೇಟ್ ಏನಿದೆ ಇದನ್ನು ಸಂಪೂರ್ಣ ನಿಷೇಧಿಸಬೇಕು ಅಂತ ನಾವು ಹೋರಾಟ ಮಾಡಬೇಕು. ಯಾಕಂದರೆ ಇದರಲ್ಲಿ ಸರ್ಕಾರಕ್ಕೆ ಈಗಾಗಲೇ ಕಳೆದ 3-4 ವರ್ಷದಲ್ಲಿ ಟೋಲ್ ಗೇಟ್ ಏನು ಕಲೆಕ್ಷನ್ ಮಾಡಿದ್ದಾರೆ ಇದರಲ್ಲಿ ಈ 3 ಓವರ್ ಬ್ರಿಡ್ಜಿಗೆ ಹಾಕುವಂಥ ಎಲ್ಲ ಹಣಗಳ ವಸೂಲಿ ಆಗಿದೆ ಎಂಬುದನ್ನು ನಾನು ಬೇರೆ ಇಲಾಖೆಯವರು ಹೇಳಿದ್ದನ್ನು ಕೇಳಿದ್ದೇನೆ. ಆದ್ದರಿಂದ ಯಾಕೆ ಹಾಕಬೇಕು? ಈ ಸಂದರ್ಭ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ, ಹೋರಾಟ ಸಮಿತಿಯ ಮುಖಂಡರಾದ ರಾಘವೇಂದ್ರ ರಾವ್, ಬಿಕೆ ಇಮ್ತಿಯಾಜ್, ರಾಜೇಶ್ ಶೆಟ್ಟಿ ಪಡ್ರೆ, ಶೇಖರ್ ಹೆಚ್ಮಾಡಿ, ಮೂಸಫಾ ಪಕ್ಷಿಕೆರೆ, ರೇವತಿ ಪುತ್ರನ್ ಹಾಜರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.